ನಮ್ಮ ಭೂಮಿಯ ಮೇಲೆ ಮನುಷ್ಯನ ಹಾಗೆ ಸಾವಿರಾರು ಜೀವ ಜಂತುಗಳು, ಪ್ರಾಣಿಗಳು, ಪಕ್ಷಿಗಳು ಕೂಡ ಇವೆ. ಹಾಗೂ ಪ್ರತಿಯೊಬ್ಬ ಪ್ರಾಣಿಗೂ ತನ್ನದೇ ಆದ ವಿಶೇಷತೆ ಹಾಗೂ ವಿಸ್ಮಯತೆ ಹಾಗೂ ನಿಗೂಢತೆಗಳನ್ನ ಅಳವಡಿಸಿಕೊಂಡಿವೆ. ಹಾಗೂ ಪ್ರತಿಯೊಬ್ಬ ಪ್ರಾಣಿಗೂ ತನ್ನದೇ ಆದ ವಿಶೇಷತೆ ಹಾಗೂ ವಿಸ್ಮಯತೆ ಕೂಡ ಇವೆ. ಮನುಷ್ಯನಿಗೆ ಹೇಗೆ ಯೋಚಿಸುವ ಶಕ್ತಿ, ಬುದ್ಧಿ ಇದೆಯೋ ಅದೇ ರೀತಿ ಬೇರೆ ಬೇರೆ ಪ್ರಾಣಿಗಳಿಗೂ ವೇಗವಾಗಿ ಓಡಬಲ್ಲ ಸಾಮರ್ಥ್ಯ, ಹಲವಾರು ಕಿಲೋಮೀಟರ್ಗಳಿಂದ ದೂರದಿಂದ ನೋಡುವ ಸಾಮರ್ಥ್ಯ ಆ ದೇವರು ವಿಶೇಷವಾಗಿ ಕೊಟ್ಟಿದ್ದಾನೆ. ಹೇಗೆ ನಾವು ದಿನದ ಸಂದರ್ಭದಲ್ಲಿ ಆಕಾಶವನ್ನು ನೋಡುತ್ತೇವೋ ಅದೇ ರೀತಿ ರಾತ್ರಿಯಲ್ಲೂ ಕೂಡ ಚಂದ್ರನನ್ನ, ನಕ್ಷತ್ರನ ನೋಡುವ ಸೌಭಾಗ್ಯ ಆ ದೇವರು ನಮಗೆ ಕೊಟ್ಟಿದ್ದಾನೆ. ಆದರೆ ನೀವು ರಾತ್ರಿಯ ಸಮಯದಲ್ಲಿ ಎಷ್ಟು ದೂರದವರೆಗೆ ನಕ್ಷತ್ರಗಳನ್ನ ನೋಡಬಲ್ಲಿರಿ? ಎಷ್ಟು ದೂರ ನೀವು ಬರಿಗಣ್ಣಿನಿಂದ ಆಕಾಶವನ್ನ ನೋಡಬಲ್ಲಿರಿ? ಬ್ರಹ್ಮಾಂಡದಲ್ಲಿ ನಿಮಗೆ ಏನೆಲ್ಲ ಕಾಣುತ್ತದೆ, ಎಷ್ಟು ಬಣ್ಣಗಳು ಗೋಚರಿಸುತ್ತವೆ ಅನ್ನೋ ಮಾಹಿತಿ ನಿಮಗೆ ಇದೆಯಾ? ಈ ಒಂದು ಪ್ರಾಣಿ ನೋಡಿ, ಇದನ್ನ ಸೆಗಣಿ ಜಿರುಂಡಿ ಅಂತ ಕರೆಯುತ್ತಾರೆ. ಆಂಗ್ಲ ಭಾಷೆಯಲ್ಲಿ ಇದನ್ನ ಡಂಗ್ ಬಿಟ್ಟಲ್ ಎಂದು ಕರೆಯಲಾಗುತ್ತದೆ. ಇವು ನಮ್ಮ ಬ್ರಹ್ಮಾಂಡದಲ್ಲಿರುವ ಆಕಾಶಗಂಗೆ, ಮಿಲ್ಕಿ ವೇ ಕೂಡ ಇವುಗಳಿಗೆ ಬರಿಗಣ್ಣಿನಿಂದ ಕಾಣಿಸುತ್ತವೆ. ಈ ಒಂದು ಚಿಕ್ಕ ಪ್ರಾಣಿ ಬ್ರಹ್ಮಾಂಡದ ಜೊತೆ ಒಂದು ಅವಿನಾಭಾವ ಸಂಬಂಧವನ್ನು ಕೂಡ ಹೊಂದಿದೆ. ನಾವು ಮನುಷ್ಯರು ಕೇವಲ ವಿಸಿಬಲ್ ಲೈಟ್ ಅಂದ್ರೆ ಕಣ್ಣಿಗೆ ಕಾಣುವ ಬೆಳಕನ್ನ ಮಾತ್ರ ನೋಡಬಹುದು. ಆದರೆ ಕೆಲವೊಂದು ಪ್ರಾಣಿಗಳಿಗೆ ನಾವು ಕಾಣದಂತಹ ಆ ಅಗೋಚರ ಬೆಳಕನ್ನ ಅಂದರೆ ಇನ್ವಿಸಿಬಲ್ ಲೈಟ್ ಕೂಡ ಅವುಗಳಿಗೆ ಕಾಣುತ್ತದೆ ಅಂದ್ರೆ ನೀವು ನಂಬಲೇಬೇಕು. ನೀವು ಅಂದುಕೊಳ್ಳಬಹುದು, ನಾವು ಈ ಭೂಮಿಯ ಮೇಲಿರುವ ಕಲರ್ ಬಣ್ಣದ ವಸ್ತುಗಳನ್ನ ಬೆಳಕನ್ನ ಆರಾಮವಾಗಿ ನೋಡಬಹುದು ಎಂದು. ಆದರೆ ಕೆಲವೊಂದು ಪ್ರಾಣಿಗಳು ಕೇವಲ ಒಂದು ಇಲ್ಲ ಎರಡು ಬಣ್ಣಗಳನ್ನ ಮಾತ್ರ ನೋಡಬಲ್ಲವು. ಇನ್ನು ಕೆಲವಂತರು ಕೇವಲ ಬಿಳಿ ಮತ್ತು ಕಪ್ಪು ಬಣ್ಣ ಅಂದ್ರೆ ಬ್ಲಾಕ್ ಅಂಡ್ ವೈಟ್ ಮಾತ್ರ ಅವುಗಳಿಗೆ ಗೋಚರಿಸುತ್ತವೆ. ಆದರೆ ಅವುಗಳಿಗೆ ಆ ದೇವರು ಕೆಲವೊಂದು ವಿಶೇಷವಾದಂತಹ ವಿಷನ್ ಅಂದ್ರೆ ದೃಷ್ಟಿಯನ್ನು ಒದಗಿಸಿದ್ದಾನೆ. ಬನ್ನಿ, ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಆ ಪ್ರಾಣಿಗಳ ಮುಖಾಂತರ ಈ ಜಗತ್ತು ಅಂದ್ರೆ ಈ ಬ್ರಹ್ಮಾಂಡ ದಿನದ ವೇಳೆಯಲ್ಲಿ, ರಾತ್ರಿಯ ವೇಳೆಯಲ್ಲಿ ಹೇಗೆ ಕಾಣಿಸುತ್ತದೆ ಎನ್ನುವ ಒಂದು ನಿಗೂಢ ಮಾಹಿತಿಯನ್ನ ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇದ್ದೀನಿ. ಈ ವಿಡಿಯೋ ಕೊನೆವರೆಗೂ ನೋಡಿ, ಯಾಕಂದ್ರೆ ಇದು ಅತ್ಯಂತ ಕುತೂಹಲ ಹಾಗೂ ರೋಮಾಂಚನ ಮಾಹಿತಿಯನ್ನ ಹೊಂದಿರುವಂತಹ ವಿಡಿಯೋ ಆಗಿದೆ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಆತ್ಮೀಯ ಹಾಗೂ ಅದ್ದೂರಿ ಸ್ವಾಗತ. ಕಪ್ಪೆ. ಈ ಕಪ್ಪೆ ನಮ್ಮ ಜಗತ್ತನ್ನ ಈ ರೀತಿಯಾಗಿ ಕಾಣುತ್ತದೆ. ಹೌದು, ಕಪ್ಪೆಗೆ ಯಾವಾಗಲೂ ತನ್ನ ಮುಂದೆ ಅಳಗಾಡುತ್ತಿರುವ ವಸ್ತುಗಳು ಮಾತ್ರ ಗೋಚರಿಸುತ್ತವೆ. ಒಂದು ವೇಳೆ ಸ್ತಬ್ಧವಾಗಿರುವ ವಸ್ತುಗಳು ಅಂದ್ರೆ ಸ್ಟ್ಯಾಟಿಕ್ ಅಂದ್ರೆ ಸುಮ್ಮನೆ ನಿಂತಿರುವ ವಸ್ತುಗಳು ಅದರ ಮುಂದೆ ಇಟ್ಟರೆ ಅದು ಕಾಣುವುದೇ ಇಲ್ಲ. ಒಂದು ವೇಳೆ ಕಪ್ಪೆಗೆ ಆಕಾಶವನ್ನು ರಾತ್ರಿಯ ಸಮಯದಲ್ಲಿ ತೋರಿಸಿದ್ರೆ ಅದಕ್ಕೆ ಸಂಪೂರ್ಣವಾಗಿ ಮುಸುಕಾಗಿ ಅಂದ್ರೆ ಬ್ಲರ್ ಆಗಿ ಕಾಣುತ್ತದೆ. ಬೆಕ್ಕು. ಬೆಕ್ಕಿಗೆ ನಮ್ಮ ಈ ಜಗತ್ತು ಈ ರೀತಿಯಾಗಿ ಕಾಣುತ್ತದೆ. ಬೆಕ್ಕಿಗೆ ಕೆಂಪು, ಹಸಿರು ಬಣ್ಣ ಕಾಣುವುದೇ ಇಲ್ಲ. ಒಂದು ಬೆಕ್ಕು ಈ ಜಗತ್ತನ್ನ ಕೇವಲ ಹಳದಿ, ಕಂದು ಬಣ್ಣ ಹಾಗೂ ನೀಲಿ ಬಣ್ಣದ ಮೂಲಕ ಈ ಜಗತ್ತನ್ನ ನೋಡಬಲ್ಲದು. ಬೆಕ್ಕಿನ ರಾತ್ರಿಯ ದೃಷ್ಟಿ ಅಂದರೆ ವಿಷನ್ ಮಾನವನಿಗಿಂತ 6 ಪಟ್ಟು ಹೆಚ್ಚಾಗಿರುತ್ತದೆ. ಇದೇ ಕಾರಣ ಅತ್ಯಂತ ವಿರಳ ಬೆಳಕಿನಲ್ಲಿ ಅಂದರೆ ಡಿಮ್ ಲೈಟ್ ನಲ್ಲೂ ಕೂಡ ಬೆಕ್ಕುಗಳು ಬೇಟೆಯನ್ನ ಆಡುತ್ತವೆ. ಅಂದರೆ ಅವುಗಳಿಗೆ ಅತ್ಯಂತ ಕಡಿಮೆ ಬೆಳಕಿನಲ್ಲಿಯೂ ಕೂಡ ಸ್ಪಷ್ಟವಾಗಿ ವಸ್ತುಗಳು ಕಾಣುತ್ತವೆ. ಇದೇ ಕಾರಣ ಬೆಕ್ಕುಗಳು ರಾತ್ರಿಯ ಸಮಯದಲ್ಲಿ ಮಾನವನಿಗಿಂತ ಹೆಚ್ಚು ತಾರೆಗಳನ್ನ ಸ್ಪಷ್ಟವಾಗಿ ನೋಡಬಲ್ಲವು. ಹಾವುಗಳಿಗೆ ಕಣ್ಣುಗಳೇ ಇಲ್ಲ. ಅವು ವಿಚಿತ್ರವಾದಂತಹ ಥರ್ಮಲ್ ಗ್ಲಾಸ್ ಇದ್ದ ಹಾಗೆ ಇರುವ ಒಂದು ವಿಸ್ಮಯಕಾರಿ ಕಣ್ಣುಗಳಾಗಿವೆ. ಇದೇ ಕಾರಣ ಹಾವುಗಳ ಕಣ್ಣಿಗೆ ಕೇವಲ ಕೆಂಪು, ಆರೆಂಜ್, ಹಳದಿ ಬಣ್ಣ ಮಾತ್ರ ಕಾಣುತ್ತದೆ. ಇದೇ ಕಾರಣ ಹಾವುಗಳಿಗೆ ಕೇವಲ ಬಿಸಿಯಾದಂತಹ ವಸ್ತುಗಳು, ಆ ಪ್ರಾಣಿಗಳು ಮಾತ್ರ ಕಾಣುತ್ತವೆ. ಒಂದು ವೇಳೆ ತಣ್ಣಗೆ ಇರುವಂತಹ ವಸ್ತುಗಳಾಗಲಿ ಪ್ರಾಣಿಗಳಾಗಲಿ ಇದರ ಮುಂದೆ ಇಟ್ಟರೆ ಹಾವುಗಳಿಗೆ ಕಾಣುವುದೇ ಇಲ್ಲ. ಇಂಥ ಸಂದರ್ಭದಲ್ಲಿ ಹಾವುಗಳಿಗೆ ರಾತ್ರಿಯ ಸಮಯದಲ್ಲಿ ಆಕಾಶವೇ ಕಾಣುವುದಿಲ್ಲ. ನಿಜ ಹೇಳಬೇಕೆಂದರೆ ಹಾವುಗಳಿಗೆ ಈ ಆಕಾಶವೇ ಇಲ್ಲವೇ ಅನಿಸುತ್ತದೆ.
ಇನ್ನು ಈ ಭೂಮಿಯ ಮೇಲೆ ಅತಿ ದೂರದವರೆಗೆ ನೋಡುವಂತಹ ಒಂದು ಪ್ರಾಣಿ ಅದುವೇ ಡಂಗ್ ಬೀಟಲ್ ಅಂದ್ರೆ ಸಗಣಿ ಜುರುಂಡಿ ಅಂತ. ಇದು ರಾತ್ರಿಯ ಸಮಯದಲ್ಲಿ ಬ್ರಹ್ಮಾಂಡದಲ್ಲಿರುವ ಆಕಾಶ ಗಂಗೆ ಅಂದರೆ ಮಿಲ್ಕಿ ವೇ ಅನ್ನು ಕೂಡ ಇದಕ್ಕೆ ಬರಿಗಣ್ಣಲ್ಲಿ ಗೋಚರಿಸುತ್ತದೆ. ಅಂದರೆ ದೇವರು ಈ ಬ್ರಹ್ಮಾಂಡದ ತುತ್ತುದಿಯಲ್ಲಿ ಇರುತ್ತಾನೆ, ಅಂದ್ರೆ ವೈಕುಂಠದಲ್ಲಿ ಇರುವಂತಹ ಆ ದೇವರನ್ನು ಕೂಡ ಈ ಒಂದು ಪ್ರಾಣಿ ನೋಡುತ್ತದೆ ಎನ್ನುವ ಉಲ್ಲೇಖ ಪುರಾಣಗಳಲ್ಲಿಯೂ ಕೂಡ ಇದೆ. ಈ ಪ್ರಾಣಿಗಳಿಗಂತೂ ನಕ್ಷತ್ರ ದೊಡ್ಡ ದೊಡ್ಡ ಗ್ರಹಗಳ ಹಾಗೆ ಕಾಣುತ್ತವೆ. ಹೌದು, ಆ ದೇವರು ಎಂತೆಂಥ ಪ್ರಾಣಿಗಳಿಗೆ ಎಂತೆಂಥ ಶಕ್ತಿಯನ್ನು ಕೊಟ್ಟಿದ್ದಾನೆ ಎಂದು ಈ ಮೂಲಕವೇ ಗೊತ್ತಾಗುತ್ತದೆ. ಭೂಮಿಯ ಮೇಲೆ ಪ್ರತಿಯೊಂದು ಪ್ರಾಣಿಗೂ ತನ್ನದೇ ಆದ ವಿಶೇಷತೆ ಶಕ್ತಿ ಇದೆ. ಅದಕ್ಕೆ ಅನ್ನೋದು ದೇವರನ್ನ ನಂಬಿ ದೇವರು ಇದ್ದಾನೆ. ಒಂದು ಇರುವೆಯಿಂದ ಹಿಡಿದು ಡೈನಾಸರ್ವರೆಗೂ ಆ ದೇವರು ವಿಶೇಷವಾದ ಶಕ್ತಿಗಳನ್ನ ಆ ಪ್ರಾಣಿಗಳಿಗೆ ಕೊಟ್ಟಿದ್ದಾನೆ ಅನ್ನುವ ಮಾಹಿತಿ ಈ ಮೂಲಕ ನಮಗೆ ತಿಳಿದು ಬರುತ್ತದೆ. ಇಂತಹ ಇನ್ನಷ್ಟು ರೋಚಕ ಹಾಗೂ ರೋಮಾಂಚನಕಾರಿ ಮಾಹಿತಿಯನ್ನ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ತರುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ.